ಕಾಸರಗೋಡು ಜಿಲ್ಲೆ ಎದುರಿಸುತ್ತಿರುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಜಿಲ್ಲಾಡಳಿತದ ಆಶ್ರಯದಲ್ಲಿ ಜಾರಿಗೆ ಬರುವ ನೀರಿನ ಸಂರಕ್ಷಣಾ ಚಟುವಟಿಕೆಗಳ ಭಾಗವಾಗಿ ಪುತ್ತಿಗೆ ಆನಾಡಿ ಪಳ್ಳವನ್ನು ಅಭಿವೃದ್ಧಿಪಡಿಸುವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ನಡೆದ ಸರಳ ಸಮಾರಂಭದಲ್ಲಿ ಕಂದಾಯ ಮತ್ತು ವಸತಿ ಸಚಿವ ಇ ಚಂದ್ರಶೇಖರನ್ ಕಾಮಗಾರಿಗೆ ಚಾಲನೆಯನ್ನ ನೀಡಿದರು. ಸಂಸದರು, ಜಿಲ್ಲಾಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ವೇಳೆ ಪಾಲ್ಗೊಂಡಿದ್ದರು. ಮಳೆ ಕಡಿಮೆ ಲಭ್ಯವಾಗುವ ಜಿಲ್ಲೆಯ ಕೆಲವೆಡೆ ನೀರಿನ ಕೊರತೆ ಗಂಭೀರವಾಗಿ ಕಾಡಲಿದೆ ಮತ್ತು ಅದನ್ನು ಎದುರಿಸಲು ಗರಿಷ್ಠ ಪ್ರಮಾಣದ ಮಳೆ ನೀರನ್ನು ಸಂಗ್ರಹಿಸುವ ಯೋಜನೆಯನ್ನ ಮುಖ್ಯ ಕಾರ್ಯಸೂಚಿಯನ್ನಾಗಿ ಮಾಡಬೇಕು ಎಂದು ಕಂದಾಯ ಸಚಿವ ಇ ಚಂದ್ರಶೇಖರನ್ ಹೇಳಿದರು. ಈ ಪರಿಸ್ಥಿತಿಯಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಾರ್ವಜನಿಕರ ಎಚ್ಚರಿಕೆಯ ವಿಧಾನವೂ ಅಗತ್ಯವಾಗಿರುತ್ತದೆ ಎಂದು ಹೇಳಿದರು. പൊതുസമൂഹം കാണേണ്ടതുണ്ട്, കർഷക ജനസാമാന്യം കാണേണ്ടതുണ്ട്, നാട്ടിലുള്ള മുഴുവൻ ആളുകളുടെയും സഹകരണവും അതിനുണ്ടാകേണ്ടത്. നമ്മുടെ സീതാങ്കൊള്ളിയിലുള്ള HALന്റെ CSR ഫണ്ട് ഉപയോഗിച്ചുകൊണ്ട് ഈ പള്ളത്തെ ശുചീകരിച്ച് ആവശ്യമായ അത്ര വെള്ളം സംഭരിക്കാൻ കഴിയുന്ന പ്രദേശത്തിനാകമാനം, ചിലപ്പോൾ ആ പഞ്ചായത്തിൻ്റെ വിപുലമായ പ്രദേശത്ത് ആകമാനം ഏറ്റവും കൂടുതൽ ജനങ്ങൾക്ക് കുടിവെള്ളം ലഭ്യമാക്കാൻ ഉൾപ്പെടെ സഹായവും